ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಹೂಳಿಟ್ಟ ನಿಧಿ. ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದು ಬದುದೆಲ್ಲವನ್ನು ಮಾರಿ ಈ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಅನರ್ಘ್ಯ ಮತ್ತು ಮುತ್ತು ರತ್ನ. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತುರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವಶಕ್ತ ತಂದೆಯಾದ ದೇವರೇ, ಈ ಮಾತುಗಳನ್ನು ಆಲಿಸುವ ಸರ್ವರನ್ನು ನೀವು ಅರಸಿ ಆಶೀರ್ವದಿಸಿರಿ. ನಿಮ್ಮ ಪುತ್ರರ ಸಾಮ್ರಾಜ್ಯದ ಸತ್ಪ್ರಜೆಗಳಾಗಿ ಬಾಳಲು ನಮಗೆ ಮಾನಸಿಕ, ಶಾರೀರಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ನೀಡಿ ತಂದೆಯೇ. ಆಮೇನ್. ಪ್ರಿಯರೇ, ಒಳ್ಳೆಯದನ್ನು ಆರಿಸಿ ದೇವರ ಸಾಮ್ರಾಜ್ಯಕ್ಕೆ ಅಂಕಿತ ನೀಡುವುದು. ಹಳೆ ಒಡಂಬಡಿಕೆಯಲ್ಲಿ ಅರಸರ ಪುಸ್ತಕ ಅಧ್ಯಾಯ 3 ವಾಕ್ಯ 5ರಿಂದ ಮುಂದುವರಿದು, ಒಮ್ಮೆ ಕನಸಿನಲ್ಲಿ ರಾಜ ಸೊಲೊಮೋನನಿಗೆ ದೇವರು ಕಾಣಿಸಿಕೊಳ್ಳುತ್ತಾರೆ. ನಿನಗೆ ಯಾವ ವರ ಬೇಕೋ ಕೇಳಿಕೋ ಎಂದು ಹೇಳಿದಾಗ ಸೊಲೊಮೋನನು ಹೀಗೆ ಕೇಳುತ್ತಾನೆ. ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿ ದೇವರೇ ಎಂದು ಬೇಡುತ್ತಾನೆ. ದೇವರು ಪ್ರತ್ಯುತ್ತರವಾಗಿ ಆತನಿಗೆ, ನೀನು ದೀರ್ಘಾಯುಷ್ಯವನ್ನಾಗಲಿ ಸಿರಿ ಸಂಪತ್ತನ್ನಾಗಲಿ ಶತ್ರು ವಿನಾಶವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ನ್ಯಾಯ ನಿರ್ಣಯಿಸುವುದಕ್ಕೆ ಬೇಕಾದ ವಿವೇಕವನ್ನು ಬೇಡಿಕೊಂಡೆ. ನೋಡು, ನಿನಗೆ ಜ್ಞಾನವನ್ನೂ ವಿವೇಕವನ್ನೂ ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂಬ ಒಂದು ದೊಡ್ಡ ಅನುಗ್ರಹದ ಆಶೀರ್ವಾದ ನೀಡುತ್ತಾರೆ. ಪ್ರಿಯರೇ, ರಾಜನಾಗಿ ಬಿಡಿ, ಯಾವೊಂದು ಸಾಮಾನ್ಯ ಪ್ರಜೆಯಾಗಿ ಆದರೂ ಒಬ್ಬ ಮನುಷ್ಯ ದೇವರಲ್ಲಿ ಕೇಳುವುದೇನು? ಯಾರು ಬುದ್ಧಿ, ವಿವೇಕವನ್ನು, ಜ್ಞಾನವನ್ನು ಕೇಳುವುದಿಲ್ಲ? ಅಂತೂ ರಾಜನಾಗಿ ಒಬ್ಬ ರಾಜ ದೇವರ ಹತ್ರ ಕೇಳುವ ವರಗಳು ವಿಜಯೋತ್ಸವ, ಯುದ್ಧದಲ್ಲಿ ವಿಜಯ, ಅಮೋಘ ಯುದ್ಧಗಳಲ್ಲಿ ಪರಾಕ್ರಮ, ಧೈರ್ಯ, ಎಲ್ಲ ಜನರನ್ನು ಸೋಲಿಸಿ, ರಾಜ್ಯರುಗಳನ್ನು ಸೋಲಿಸಿ ಸಾಮ್ರಾಟನಾಗಿ ಮೆರೆಯುವ ಒಂದು ಭಾಗ್ಯ, ಆಸ್ತಿ, ಸಂಪತ್ತು, ಇವೆಲ್ಲವನ್ನು ಕೇಳುತ್ತಾರೆ. ಆದರೆ ಈ ರಾಜ ಸೊಲೊಮೋನ್ ನ್ಯಾಯ ಅನ್ಯಾಯ ಮಧ್ಯೆ ಭೇದವನ್ನು ಅರಿಯುವ ಜ್ಞಾನ, ಬುದ್ಧಿವಂತಿಕೆಯನ್ನು ನೀಡು ದೇವ ಅಂತ ಕೇಳುತ್ತಾರೆ. ಯಾಕಂದರೆ ನಿನ್ನ ಅಸಂಖ್ಯಾತ ಪ್ರಜೆಗಳ ಮಧ್ಯೆ ನಾನೊಬ್ಬ ಅಯೋಗ್ಯ ವ್ಯಕ್ತಿ ಇದ್ದೇನೆ. ಸೊಲೊಮೋನ್ ರಾಜ ಕೇಳುವ ಒಳಿತು ಕೆಡುಕುಗಳ ಮಧ್ಯೆ ವ್ಯತ್ಯಾಸಗಳನ್ನು ಕಂಡು ಹಿಡಿದು ಒಳಿತನ್ನು ಆಯ್ಕೆ ಮಾಡಲು ಬೇಕಾದ ವಿವೇಕ, ಬುದ್ಧಿವಂತಿಕೆ. ಜಗತ್ತು ಒಳಿತು ಕೆಡುಕು ಮಾಡುವ ಜನರ ಮಿಶ್ರಣ. ಪ್ರಿಯರೇ, ಈ ಜಗತ್ತಿನಲ್ಲಿ ಒಳಿತು ಕೆಡುಕು ಮಾಡುವ ಜನರು ಮಿಶ್ರವಾಗಿದ್ದಾರೆ. ಗುಂಪಿನಲ್ಲಿ ಜನರಿದ್ದಾರೆ, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಅಂತರಾತ್ಮದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಬ್ಬ ವ್ಯಕ್ತಿ ಒಳ್ಳೆಯವನಿದ್ದವನು ಕೆಟ್ಟವನಾಗ್ಬೋದು, ಕೆಟ್ಟವನಿದ್ದವನು ಒಳ್ಳೆಯವನಾಗಿ ಪರಿವರ್ತನೆಗೊಳ್ಳಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಒಳಿತು ಕೆಡುಕುಗಳ ಮಿಶ್ರಣ, ಅನ್ಯಾಯ, ಮೋಸ, ವಂಚನೆ, ಕೆಡುಕು ಯೋಚಿಸುವ, ಕೆಡುಕನ್ನು ಉಂಟು ಮಾಡುವ ಜನರು. ಇತ್ತೀಚಿನ ದಿನಗಳಲ್ಲಿ ಟೊಮೆಟೊಗೆ ತುಂಬ ಧಾರಣೆ ಹೆಚ್ಚಾಗಿದೆ. ಬಂಗಾರದ ಬೆಲೆ ಕೆಂಪು ಸುಂದರಿಗೆ ಅಂತ ವರ್ತಮಾನ ಪೇಪರ್ಗಳಲ್ಲಿ, ವಾರ್ತಾ ಪತ್ರಿಕೆಗಳನ್ನು ನಾವು ಕೇಳುತ್ತೇವೆ. ಇಂಥ ಸಂದರ್ಭಗಳಲ್ಲಿ
ಕೆಲವು ಜನ ಇಷ್ಟು ಅಸೂಯೆಯಿಂದ, ದ್ವೇಷದಿಂದ ಕೃಷಿಕರ ಹತ್ರ, ರೈತರ ಹತ್ರ ಇದ್ದಾರಾ? ಒಂದು ಕಡೆ ಒಂದು ಸ್ಥಳದಲ್ಲಿ ನಾವು ಟಿ ವಿಯಲ್ಲಿ ಕೇಳಿ ಅರಿತುಕೊಂಡೆ. ಏನಂದರೆ, ಒಬ್ಬ ಪ್ರಾಮಾಣಿಕ, ಸತ್ಪ್ರಜೆ, ಸದ್ಭಕ್ತ, ಒಳ್ಳೆಯ ರೈತ, ಕೃಷಿಕ, ಆ ದಂಪತಿ ಕೃಷಿಕ ಕುಟುಂಬದಲ್ಲಿ ಅವರ ಹೊಲದಲ್ಲಿ ತುಂಬ ಟೊಮೆಟೊ ಗಿಡ ಕೃಷಿ ಮಾಡಿದರು. ಅವರು ಟೊಮೆಟೊ ಇಳುವರಿ ಬರಲಿಕ್ಕೆ ಹತ್ತಿರವಿತ್ತು. ಆದರೆ ಯಾರೋ ಕಂಟಕ ದುಷ್ಕರ್ಮಿಗಳು ಕೆಡುಕನ್ನುಂಟು ಮಾಡಿದರು. ಟೊಮೆಟೊ ಗಿಡಗಳನ್ನೇ ಕಿತ್ತೋಗಿದ್ರು. ಹಣ್ಣಾಗಿ ಸ್ವಲ್ಪ ದಿನದಲ್ಲಿ ಹಣ್ಣಾಗುವ ಟೊಮೆಟೊಗಳನ್ನು ಕಿತ್ತು ಬಿಸಾಡಿದರು. ಆ ರೈತ ಗೋಳಾಡುತ್ತಾ, ರೋದನೆ ಮಾಡುತ್ತಾ, ಇಂಥ ಯೋಚನೆ ಮಾಡದ ಪರಿಸ್ಥಿತಿ ಅವಲೋಕಿಸಿ ಕೂಗುತ್ತಾನೆ, ರೋದಿಸುತ್ತಾನೆ. ಪ್ರಿಯರೇ, ನೋಡಿ, ಮನುಷ್ಯ ಯಾವ ರೀತಿಯ ಕೆಡುಕನ್ನು ಮಾಡ್ತಾನೆ, ಯಾವ ರೀತಿಯ ಕೆಟ್ಟ ಯೋಚನೆ ಮನುಷ್ಯನಲ್ಲಿ ಇದೆ ಅಂತ ಈ ಘಟನೆಗಳಲ್ಲಿ ನಾವು ನೋಡ್ಬೋದು. ಇನ್ನು ಮುಂದುವರಿದು ಮುಂದಿನ ದಿನಗಳಲ್ಲಿ ನಾವೇನು ಕೇಳ್ತೇವೆ, ನಾವು ಬಾವಿಯಲ್ಲಿ ವಿಷ ಕಾರುವ, ವಿಷ ಬಿತ್ತುವ ಜನರು ಇರ್ಬೋದು. ಕುಡಿಯುವ ನೀರಿನ ಬಾವಿಗೂ ವಿಷ ಹಾಕುವ ಜನರು ಉದ್ಭವಿಸ್ಬೋದು. ಇಂಥ ಕೆಡುಕು ಜನರೊಂದಿಗೆ ಒಳ್ಳೆಯ ಜನರಿದ್ದಾರೆ. ಆದರೆ ಕೆಡುಕು ಮಾಡುವ ಜನರನ್ನೇ ಹೆಚ್ಚಾಗಿ ನಾವು ಅವರ ಕೃತ್ಯಗಳ ಬಗ್ಗೆ ಕೇಳುತ್ತಾ ಇದ್ದೇವೆ. ಆದಿಯಲ್ಲಿ ಪ್ರಿಯರೇ, ಮಾನವನಿಗೆ ಕೆಡುಕುತನ ಗೊತ್ತಿದ್ದಿಲ್ಲ, ಕೆಡುಕುತನಕ್ಕೆ ಕೈ ಹಾಕುತ್ತಿದ್ದಿಲ್ಲ. ವಾಸ್ತವಿಕವಾಗಿ ಮಾನವ ಒಳ್ಳೆಯ ಮನುಷ್ಯನಾಗಿ ಮಾನವನನ್ನು ದೇವರು ಸೃಷ್ಟಿ ಮಾಡಿದರು, ದೇವರ ಸ್ವರೂಪ ಹೋಲಿಕೆಯಲ್ಲಿ. ಹಾಗಾದರೆ ಮನುಷ್ಯ ಯಾವಾಗ ಕೆಟ್ಟವನಾದ? ಯಾವಾಗ ಮನುಷ್ಯನಿಗೆ ಕೆಡುಕು ಅಂಟಿತು? ಯಾವಾಗ ಮನುಷ್ಯ ತಾನು ದೇವರಾಗುವ ಹಂಬಲ, ಆಶೆಯೊಂದಿಗೆ ದೇವರಷ್ಟೇ ಜ್ಞಾನ ಇದ್ದವಂದ ತಿಳಿದು ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆಯುತ್ತಾನೋ ಆವಾಗ ಮನುಷ್ಯನಲ್ಲಿ ಕೆಡುಕು ಬೀಜ ಪ್ರವೇಶ ಆಗುತ್ತದೆ. ಇಲ್ಲಾದರೆ ವಾಸ್ತವಿಕವಾಗಿ ಮನುಷ್ಯ ಕೆಡುಕು ಮಾಡುವ ಕೆಟ್ಟ ಮನುಷ್ಯ ಅಲ್ಲ. ದೇವರು ಎಲ್ಲರನ್ನು, ಸರ್ವರನ್ನು ಸತ್ಪ್ರಜೆಗಳಾಗಿ, ಒಳ್ಳೆಯ ಪ್ರಜೆಗಳಾಗಿ ಸೃಷ್ಟಿ ಮಾಡಿದರು. ಆದ್ದರಿಂದ ಸೊಲೊಮನ್ ಕೇಳಿದಾಗೆ ನಮಗೂ ಸಹ ಈ ಜಗತ್ತಿನಲ್ಲಿರುವ ಕೆಟ್ಟ ಜನರ ಮಧ್ಯೆ ಯಾವ ವ್ಯಕ್ತಿ ಕೆಟ್ಟವ, ಯಾವ ವ್ಯಕ್ತಿ ಒಳ್ಳೆಯವಂತ ತಿಳಿಯುವ, ಈ ವ್ಯಕ್ತಿಗಳ ಮಧ್ಯೆ ಇರುವ ಭೇದವನ್ನು ಅರಿಯುವ ಬುದ್ಧಿವಂತಿಕೆ, ಚತುರತೆ ಬೇಕು. ಪಪ್ಪಾಯಿ ಬೀಜ, ಕರಿಮೆಣಸು ಬೀಜ, ಸಾಸಿವೆ ಕಾಳು, ಹಸಿರು ಎಲೆ ತರಕಾರಿ ಕಾಳು, ಗೋಧಿ ಮತ್ತು ಕಳೆಗಳ ನಡುವಿನ ವ್ಯತ್ಯಾಸ, ಜಗತ್ತಿನಲ್ಲಿ ಒಳ್ಳೆಯ ಕೆಟ್ಟವರಾಗಿ, ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಬಿಂಬಿಸುವ ಕೆಲಸ ನಡೆಯುತ್ತಾ ಇರುತ್ತದೆ. ಆದ್ದರಿಂದ ಜಗತ್ತಿನಲ್ಲಿ ಒಳ್ಳೆಯವನಾರು, ಕೆಟ್ಟವನಾರು, ಯಾವ ಮೋಸ ವಂಚನೆಗೆ ಒಳಗಾಗದೆ ಸ್ವಂತ ಬುದ್ಧಿವಂತಿಕೆಯಿಂದ ನಾವು ಜನರನ್ನು ಗ್ರಹಿಸುವ, ಜನರ ವೈಚಾರಿಕತೆ ಅವಲೋಕನ ಮಾಡುವ ಬುದ್ಧಿ, ಜಾಣ್ಮೆ ನಮಗೆ ಬೇಕಾಗುತ್ತದೆ. ಅರಸನ ಗ್ರಂಥ 3ನೇ ಅಧ್ಯಾಯ. ಒಳ್ಳೆಯ ಆಯ್ಕೆ ಅಂದರೆ ಜಾಣ್ಮೆ, ಬುದ್ಧಿವಂತಿಕೆ, ವಿವೇಕತೆ ಎಂದು ತಿಳಿಸುತ್ತದೆ. ಅರಸನ ಗ್ರಂಥ 3ನೇ ಅಧ್ಯಾಯ. ಇವತ್ತು ನಾವು ಆಲಿಸಿದ ವಾಚನದಲ್ಲಿ ಒಳ್ಳೆಯ ಆಯ್ಕೆ ಅಂದರೆ ಜಾಣ್ಮೆ, ಬುದ್ಧಿವಂತಿಕೆ, ವಿವೇಕತೆ ಎಂದು ತಿಳಿಸುತ್ತದೆ. ಕೀರ್ತನೆಗಾರ 119 ಸಂಖ್ಯೆಯ ಕೀರ್ತನೆಯಲ್ಲಿ 57ನೇ ವಾಕ್ಯದಲ್ಲಿ ಕೀರ್ತನೆಗಾರರ ಪ್ರಕಾರ ಜಗತ್ತಿನ ಅತೀ ಒಳ್ಳೆಯ ಆಯ್ಕೆ ಅಂದರೆ ದೇವರ ವಾಕ್ಯದ ಪಾಲನೆ. ಶುಭವಾರ್ತೆ ಮತ್ತಾಯ 13ನೇ ಅಧ್ಯಾಯ. ಇವತ್ತು ನಾವು ವಾಚನ ಮಾಡಿದ ಅಧ್ಯಾಯ ಮತ್ತಾಯನ 13ನೇ ಅಧ್ಯಾಯ, ದೇವರ ಸಾಮ್ರಾಜ್ಯ ಅಧ್ಯಾಯ. ಇವತ್ತು ನಾವು ಕೇಳಿಕೊಂಡ ಈ ವಾಕ್ಯಗಳಲ್ಲಿ ಉತ್ತಮ ಆಯ್ಕೆ ಯಾವಾಗಲೂ ದೇವರ ಸಾಮ್ರಾಜ್ಯ ಎಂಬುದಾಗಿ ನಮಗೆ ತಿಳಿಸುತ್ತದೆ. ಪ್ರಿಯರೇ, ದೇವರ ಸಾಮ್ರಾಜ್ಯ, ಅದರ ಮೌಲ್ಯಾಧಾರಿತ ವಿಚಾರಗಳು, ನ್ಯಾಯ, ನೀತಿ,
ಪ್ರೀತಿ, ಸತ್ಯ ಇವುಗಳಿಗೋಸ್ಕರ ಒಬ್ಬ ಕೃಷಿಕ ತಮ್ಮ ಭೂಮಿಯನ್ನೇ ಮಾರುತ್ತಾನೆ. ಈ ವಿಷಯವನ್ನು ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಕೇಳುತ್ತೇವೆ. ಒಬ್ಬ ಶ್ರೀಮಂತ ವರ್ತಕ ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನೇ ಕೊಂಡುಕೊಳ್ಳುತ್ತಾನೆ. ಒಬ್ಬ ಕೃಷಿಕ ತನ್ನ ಸ್ವಂತ ಆಸ್ತಿಯನ್ನು ಮಾರಿ ಬೆಲೆ ಬಾಳುವ ಮುತ್ತುಗೋಸ್ಕರ ತಮ್ಮ ಕೃಷಿ ಭೂಮಿಯನ್ನೇ ಮಾರುವುದು. ಬಹಳ ಇಂದಿನ ದಿನಗಳಲ್ಲಿ ನಗದು ರೂಪದಲ್ಲಿ ಮನುಷ್ಯ ತನ್ನ ಆಸ್ತಿಯನ್ನು, ಸಂಪತ್ತನ್ನು ಶೇಖರಣೆ ಮಾಡುತ್ತಿದ್ದಿಲ್ಲ. ಆವಾಗ ಬಂಗಾರ, ಅಮೂಲ್ಯವಾದ ವಜ್ರ ವೈಡೂರ್ಯ ಜನ ತಮ್ಮಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಯಾವಾಗ ಯುದ್ಧದ ಕಾರ್ಮೋಡ ಅಥವಾ ದುಶ್ಮನ್ ವೈರಿಯ ಆಕ್ರಮಣ ಇರುವಾಗ ವ್ಯಕ್ತಿಗಳು ತನ್ನ ಹೊಲದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇಂಥ ಅಮೂಲ್ಯವಾದ ರತ್ನಗಳನ್ನು ಬಚ್ಚಿಡುತ್ತಿದ್ದರು. ಕೆಲವು ಸಲ ಇಂಥ ಬೆಲೆ ಬಾಳುವುದುಳ್ಳ ವಸ್ತುಗಳು ಬೇರೆಯವರಿಗೆ ಸಿಗ್ತಿತ್ತು. ಇಲ್ಲಿ ಒಬ್ಬ ಕೃಷಿಕನಿಗೆ ತನ್ನ ಧನಿಕನ ಹೊಲದಲ್ಲಿ ಕೃಷಿ ಮಾಡುವಾಗ ಉಳುವಾಗ ಅಮೂಲ್ಯವಾದ ಮುತ್ತುಗು ಅವನಿಗೆ ಕಾಣಸಿಗುತ್ತದೆ. ಆವಾಗ ಆ ಬೆಲೆ ಬಾಳುವ ಮುತ್ತುಗಳನ್ನು ಮಣ್ಣಲ್ಲಿ ಅದುಮಿ ಆ ವ್ಯಕ್ತಿ ಧನಿಕನಿಗೆ ಹೇಳಿದರೆ ಧನಿಕನಿಗೆ ಧನಿಕನು ಇಂಥ ಬೆಲೆ ಬಾಳುವ ಮುತ್ತುಗಳನ್ನು ಕೊಡುವುದಿಲ್ಲ. ಅದರಿಂದ ಬಚ್ಚಿಟ್ಟು ಮನೆಗೆ ಹಿಂತಿರುಗಿ ನೇರವಾಗಿ ಅವನಲ್ಲಿದ್ದ ದೊಡ್ಡ ಆಸ್ತಿಯನ್ನೇ ಆ ಧನಿಕನಿಗೆ ಮಾರಿ ಈ ಕೃಷಿ ಭೂಮಿಯನ್ನು ಅಥವಾ ಆ ಕೃಷಿಕ ಉಳುತ್ತಿದ್ದ ಆ ಭೂಮಿಯನ್ನು ಧನಿಕನಿಂದ ಪಡೆಯುತ್ತಾನೆ, ಖರೀದಿಸುತ್ತಾನೆ. ಧನಿಕನಿಗೆ ಈ ವಿಷಯ ಗೊತ್ತಿರುವುದಿಲ್ಲ, ಆ ಹೊಲದಲ್ಲಿ ಇಂಥ ಮುತ್ತು ರತ್ನಗಳಿವೆ ಅಂತ. ಆದ್ದರಿಂದ ಇವತ್ತಿನ ವಾಚನ ನಮಗೆ ಹೇಳುವ ವಿಚಾರ ಏನಂದರೆ, ವಜ್ರ, ಬಂಗಾರ, ಮುತ್ತು ರತ್ನಕ್ಕಿಂತಲೂ ದೇವರ ವಾಕ್ಯಗಳು ಅಮೂಲ್ಯ. ದೇವರ ವಾಕ್ಯಗಳು ಬೆಲೆ ಬಾಳುವುಳ್ಳ ಅತಿ ಶ್ರೇಷ್ಠ ಬೆಲೆಯ ವಿಚಾರಗಳು ಎಂಬುದಾಗಿ. ಆದುದರಿಂದ ಇಂಥ ಅಮೂಲ್ಯವಾದ ದೇವರ ಸಾಮ್ರಾಜ್ಯಕ್ಕೆ, ದೇವರ ಮಾತುಗಳಿಗೆ, ದೇವರ ಕಟ್ಟಪ್ಪಣೆಗಳಿಗೆ ನಾವು ಪ್ರಾಶಸ್ತ್ಯ ಕೊಡಬೇಕು. ಈ ಪ್ರಾಶಸ್ತ್ಯಕ್ಕೆ ಮೀರಿದ ಬೇರೆ ವಸ್ತು ಇನ್ನೂ ಇಲ್ಲ. ಯಾವುದೇ ಮುತ್ತು ವಜ್ರ ವೈಡೂರ್ಯವಾಗಲಿ ಅದಕ್ಕಿಂತಲೂ ಮಿಗಿಲಾದ ಅಮೂಲ್ಯವಾದ ವಿಷಯ ಅಂದರೆ ದೇವರ ಸಾಮ್ರಾಜ್ಯ, ದೇವರು, ಪ್ರಭು ಯೇಸು ಕ್ರಿಸ್ತರು, ಅವರ ವಾಕ್ಯ, ಅವರ ವ್ಯಕ್ತಿತ್ವ, ಅವರ ಮೌಲ್ಯಗಳು ಎಂಬುದಾಗಿ ಇವತ್ತಿನ ವಾಚನ ನಮಗೆ ತಿಳಿಸುತ್ತದೆ. ಪ್ರಿಯರೇ, ದಕ್ಷಿಣ ಆಫ್ರಿಕಾಕ್ಕೆ ಇಬ್ಬರು ವರ್ತಕರು ಒಮ್ಮೆ ಬೆಲೆ ಬಾಳುವ ಮುತ್ತು ವಜ್ರವನ್ನು ಖರೀದಿ ಮಾಡಲು ಪ್ರಯಾಣ ಮಾಡುತ್ತಾರೆ. ಇಬ್ಬರು ವರ್ತಕರು ಮುತ್ತು ವಜ್ರಗಳಿಗೋಸ್ಕರ ದಕ್ಷಿಣ ಆಫ್ರಿಕಾಕ್ಕೆ ಪ್ರಯಾಣ ಮಾಡುವಾಗ ಇಬ್ಬರು ಮಕ್ಕಳು ತನ್ನಲ್ಲಿರುವ ಅಮೃತ ಶಿಲೆ ಅಂತ ಮಾರ್ಬಲ್ ಗೋಲಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಆಡ್ತಾ ಇದ್ದರು. ಆದರೆ ವರ್ತಕರು ಗಮನಿಸುವಾಗ ಆ ಗೋಲಿ ಅದು ಸಾಧಾರಣ ವಸ್ತು ಅಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ. ಈ ವಸ್ತು ನಿಜವಾಗಿ ಬೆಲೆ ಬಾಳುಳ್ಳ ವಸ್ತು, ಬಹು ಆಕರ್ಷಕವಾದ ಅಮೂಲ್ಯವಾದ ಮುತ್ತು ರತ್ನ ವಜ್ರ ಅಂತ ಅವರಿಗೆ ತಿಳಿಯುತ್ತದೆ. ಗಮನಿಸುವಾಗ ಆ ಗೋಳಿ ಅಥವಾ ಗೋಟಿಯಲ್ಲಿ ಒಂದು ರೌಂಡ್ ಸೈಜ್, ವೃತ್ತಾಕಾರವಾದ ಆಕಾರ ಇದ್ದಿಲ್ಲ. ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ನೋಡಲಷ್ಟು ಚಂದವಾಗಿ ಕಾಣ್ತಿದ್ದಲ್ಲ. ಆದರೆ ಆ ವರ್ತಕರಿಗೆ ಅದರ ಬೆಲೆ ಗೊತ್ತಾಗ್ತದೆ, ಮಕ್ಕಳಿಗೆ ಗೊತ್ತಿದ್ದಿಲ್ಲ. ಆ ಮಕ್ಕಳನ್ನು ಕರೆದು, ನಿಮ್ಮಲ್ಲಿರುವ ಗೋಳಿ ಅಥವಾ ಗೋಟಿಯನ್ನು ನಮಗೆ ಕೊಡ್ತೀರಾ, ನಮ್ಮಲ್ಲಿರುವ ವಸ್ತು ನೋಡಿ ಅಂತೇಳಿ ಆ ವರ್ತಕರು ತಮ್ಮ ಪರ್ಸಿನಲ್ಲಿದ್ದ ಅಮೃತ ಶಿಲೆಯನ್ನು, ಕಲರ್ಫುಲ್ ಒಳ್ಳೆಯ ಬಣ್ಣದ ರಂಗು ರಂಗಿನ ಮಾರ್ಬಲ್ಗಳನ್ನು
ಅಮೃತ ಶಿಲೆಯ ಆ ವೃತ್ತಾಕಾರದ ವಸ್ತುವನ್ನು ಅವರಿಗೆ ಕೊಡುತ್ತಾರೆ. ಮಕ್ಕಳಿಗೆ ಖುಷಿಯೋ ಖುಷಿ ನೋಡಿ. ಆ ಬಣ್ಣ, ಆ ಒಂದು ಗೋಳಿಯ ಒಂದು ಶೋಭೆ, ಚಂದವನ್ನು ನೋಡಿ ಮಕ್ಕಳು ತಕ್ಷಣ ತನ್ನಲ್ಲಿದ್ದ ವಸ್ತುವನ್ನು ಅವರಿಗೆ ಕೊಡ್ತಾರೆ. ಮತ್ತು ಬಹಳ ಖುಷಿಯಿಂದ ಈ ವಸ್ತುವನ್ನು ತಗೊಳ್ತಾರೆ. ಆದರೆ ಮಕ್ಕಳಿಗೆ ಅವರ ಕೈಯಲ್ಲಿದ್ದ ವಸ್ತುವಿನ ಬೆಲೆ ಗೊತ್ತಾಗಿದ್ದಿಲ್ಲ. ಈ ವರ್ತಕರಿಗೆ ಗೊತ್ತಾಗಿತ್ತು. ಅವರು ಕಲ್ಲಿನಲ್ಲಿ ಉಜ್ಜುವಾಗ ಅದರ ಹೊಳಪು, ಅದರ ಬೆಲೆ ಅವರಿಗೆ ಗೊತ್ತಾಗ್ತದೆ. ಅಮೂಲ್ಯವಾದ ವಜ್ರ, ಆ ವಜ್ರಕ್ಕೋಸ್ಕರ ಅವರು ಹುಡುಕಾಡಿ ದಕ್ಷಿಣ ಆಫ್ರಿಕಾಗೆ ಹೋಗಿದ್ದರು. ಅವರಿಗೆ ಅದು ಸಿಕ್ಕಿತ್ತು. ಅದರ ಬೆಲೆ ಅವರಿಗೆ ಗೊತ್ತಾಯಿತು, ಮಕ್ಕಳಿಗೆ ಗೊತ್ತಾಗಿಲ್ಲ. ಹಾಗೆಯೇ ಪ್ರಿಯರೇ, ದೇವರ ಸಾಮ್ರಾಜ್ಯ, ದೇವರ ವಾಕ್ಯ, ಪ್ರಭು ಯೇಸು ಕ್ರಿಸ್ತರು ಇಂಥ ಮುತ್ತು ರತ್ನ, ಇಂಥ ಅಮೂಲ್ಯವಾದ ರತ್ನ, ಬೆಲೆ ಬಾಳುವ ವಜ್ರ ಸಂಪತ್ತು ನಮ್ಮ ಯೇಸು ಆಗಿದ್ದಾರೆ ಅಂತ ನಾವು ಗಮನಿಸಬೇಕು. ಪ್ರಿಯರೇ, ಉತ್ತಮ ಗುಣವಂತ ವ್ಯಕ್ತಿ ರಾಜನಾದರೆ ಪ್ರಜೆಗಳಿಗೆ ಒಳಿತು. ಸೊಲೊಮೋನನಿಗೆ ಅದು ಗೊತ್ತಿತ್ತು. ಅವನ ವ್ಯಕ್ತಿತ್ವವೇ ಸಚ್ಚಾರಿತ್ರವುಳ್ಳ ವ್ಯಕ್ತಿತ್ವ ಅಂತ ಆಗಬೇಕಂತ ಅವನಿಗೆ ಆಶೆ ಇತ್ತು, ಹಂಬಲ ಇತ್ತು. ಯಾಕೆಂದರೆ ಅಂಥ ವ್ಯಕ್ತಿ ಮಾತ್ರ ಒಬ್ಬ ಒಳ್ಳೆಯ ರಾಜನಾಗ್ಬೋದು. ಅಂಥ ವ್ಯಕ್ತಿ ಮಾತ್ರ ಪ್ರಜೆಗಳಿಗೆ ಚಂದವಾಗಿ ಸತ್ಪ್ರಜೆಗಳನ್ನಾಗಿ ಕಾಣುವ, ನೋಡುವ ವ್ಯಕ್ತಿ ಆಗಬಹುದೆಂಬ ಅನಿಸಿಕೆ, ಆಲೋಚನೆ ಇತ್ತು. ಅದರಿಂದ ಆ ಸೊಲೊಮೋನ ಕೇಳುತ್ತಾನೆ, ಬುದ್ಧಿವಂತಿಕೆ. ಯಥಾ ರಾಜ ತಥಾ ಪ್ರಜಾ ಎಂಬ ಗಾದೆಯನ್ನು ನಾವು ಕೇಳಿದ್ದೇವೆ. ಹೇಗೆ ರಾಜ ಹಾಗೆ ಪ್ರಜೆಗಳು. ಒಬ್ಬ ದುಷ್ಟ, ಮೃಗೀಯ, ಕ್ರೂರ ಸ್ವಭಾವದ ರಾಜನಾದರೆ ಅವಳ ಆಳ್ವಿಕೆಯಲ್ಲಿರುವ, ಸಾಮ್ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳು ಅದನ್ನೇ ಉಣಬೇಕಾಗ್ತದೆ, ಅದನ್ನೇ ಅನುಭವ ಮಾಡಬೇಕಾಗ್ತದೆ. ಅಂಥ ರಾಜನ ಪ್ರಜಾಳ್ವಿಕೆಯಲ್ಲಿ ಪ್ರಜೆಗಳಲ್ಲಿ ಸಮಾಧಾನ ಇರುವುದಿಲ್ಲ. ಪ್ರಜೆಗಳ ಮೇಲೆ ದಬ್ಬಾಳಿಕೆ ಇರುತ್ತದೆ, ಅತ್ಯಾಚಾರ, ಅನಾಚಾರ, ದೌರ್ಜನ್ಯ ನಡೆಯುತ್ತಾ ಇರ್ತದೆ. ಯಾಕೆಂದರೆ ಆ ರಾಜನ ಮೂಲ ಗುಣವೇ ದುಶ್ಚಟ, ಕೆಟ್ಟ ಚಾರಿತ್ರ್ಯವುಳ್ಳ ವ್ಯಕ್ತಿಯ ಮೂಲ ಜೀವನವೇ ಕೆಟ್ಟದಾಗಿದ್ದರಿಂದ ಪ್ರಜೆಗಳಲ್ಲಿ ಪ್ರಜೆಗಳಿಗೂ ಅವನು ಅದನ್ನೇ ಆಶಿಸುತ್ತಾನೆ. ಅಂಥ ಜನರೇ ಅವನ ಸಾಮ್ರಾಜ್ಯದಲ್ಲಿ ಇರುತ್ತಾರೆ ಮತ್ತು ಜನರಿಗೆ ಕೆಡುಕನ್ನು ಮಾಡುತ್ತಾರೆ. ಜನರ ಮಧ್ಯೆ ಸಮಾಧಾನ ಇರುವುದಿಲ್ಲ. ಪ್ರಿಯರೇ, ಸೊಲೊಮೋನನ ಆಯ್ಕೆ ಮತ್ತು ಶ್ರೀಮಂತ ಯುವಕನ ಆಯ್ಕೆ, ಇದರ ಬಗ್ಗೆ ತುಂಬ ವ್ಯತ್ಯಾಸ ಉಂಟು. ಶುಭ ಸಂದೇಶದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಯೇಸುವಿನ ಬಳಿಗೆ ಬರುತ್ತಾನೆ. ಯೇಸುವಿನ ಹತ್ರ ಪ್ರಶ್ನೆ ಕೇಳುತ್ತಾನೆ ಯುವಕ, ಪ್ರಭು ಯೇಸುವೆ, ನಾನು ಉತ್ತಮ ಪ್ರಜೆ ಆಗಬೇಕಾದ್ರೆ, ಸ್ವರ್ಗ ಸಾಮ್ರಾಜ್ಯ ನನಗೆ ಸಿಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ. ಪ್ರಭು ಯೇಸು ಹೇಳ್ತಾರೆ, ನಿನಗೆ ಒಂದೇ ಒಂದು ಒಳ್ಳೆಯ ಕೆಲಸ ನೀನು ಮಾಡಲು ಬಾಕಿ ಇದೆ. ಅದೇನೆಂದರೆ, ನಿನ್ನಲ್ಲಿ ಏನು ಸಂಪತ್ತುಂಟು, ಐಶ್ವರ್ಯ ಉಂಟು, ಅದನ್ನೆಲ್ಲ ಮಾರಿ ಮಾರಿದ ನಂತರ ಆಸ್ತಿಯಲ್ಲಿ ಏನು ನಿನಗೆ ಸಂಪತ್ತು ಸಿಗ್ತದೋ, ನಗದು ಸಿಗ್ತದೋ, ಅದೆಲ್ಲ ಬಡಬಗ್ಗರಿಗೆ ಹಂಚಿ ನೀನು ಬಂದು ನನ್ನನ್ನು ಹಿಂಬಾಲಿಸುವಂಥ. ಆ ಯುವಕನಿಗೆ ಆ ಒಂದು ಆಜ್ಞೆ, ನಿರ್ದೇಶನ ಕೇಳಲಿಕ್ಕೆ ಆಗುವುದಿಲ್ಲ. ಆ ನಿರ್ದೇಶನಕ್ಕೆ ವಿಧೇಯನಾಗಲು ಅವನು ಒಪ್ಪುವುದಿಲ್ಲ. ಅದರಿಂದ ಮುಖ ಸಪ್ಪೆ ಮಾಡಿ ಬೇಸರದಿಂದ ಅವನು ಹಿಂದಿರುಗುತ್ತಾನೆ. ಸೊಲೊಮೋನನ ಆಯ್ಕೆ ನೋಡಿ, ದೇವರ ಆಯ್ಕೆ, ದೇವರ ಸಾಮ್ರಾಜ್ಯದ ಆಯ್ಕೆ, ದೇವರ ಮಾತುಗಳ ಆಯ್ಕೆ, ದೇವರಲ್ಲಿರುವ ಅತಿ ಮೌಲ್ಯವಾದ ಬುದ್ಧಿವಂತಿಕೆಯ ಆಯ್ಕೆ ಸೊಲೊಮೋನನದು. ಈ ಶ್ರೀಮಂತ ಯುವಕನಾಗಿ ಐಶ್ವರ್ಯ ಸಂಪತ್ತು ಆಯ್ಕೆ ಮಾಡುವ ಹಂಬಲ ಆಶೆ ಸೊಲೊಮೋನನಿಗೆ ಇದ್ದಿಲ್ಲ. ಯಾವಾಗ ಸೊಲೊಮೋನ್ ದೇವರನ್ನು ಆಯ್ಕೆ ಮಾಡಿದನೋ ಆವಾಗ ಅವನಿಗೆ ಬುದ್ಧಿವಂತಿಕೆ, ಜಾಣ್ಮೆ, ಎಲ್ಲ ಆಧ್ಯಾತ್ಮಿಕ ಶಕ್ತಿ ಸಿಗುವುದು ಮಾತ್ರವಲ್ಲ, ಇನ್ನೊಂದು ಬದಿಯಲ್ಲಿ ಬೇರೆಲ್ಲ ಅವನು ಏನು ಕೇಳಿಲ್ಲವೋ ಅದೆಲ್ಲ ಅವನಿಗೆ ಸಿಕ್ಕಿತ್ತು. ಶ್ರೀಮಂತಿಕೆ, ಆಸ್ತಿ, ಸಂಪತ್ತು, ಪ್ರಾಣಿ, ಪಕ್ಷಿ, ಎಲ್ಲ ರೀತಿಯ ಸಂಪತ್ತು ಅವನಿಗೆ
ರಾಶಿ ರಾಶಿಯಾಗಿ ಸಿಕ್ಕಿತು ಪ್ರಿಯರೇ. ಶ್ರೀಮಂತ ಯುವಕನ ಆಯ್ಕೆ ಸಂಪತ್ತಾಗಿತ್ತು. ಕೊನೆಯದಾಗಿ ಅವನು ಆ ಜೀವನದ ಮುಸ್ಸಂಜೆಯಲ್ಲಿ ಇರುವಾಗ, ಯುವಕನಿರುವಾಗ ಬೇರೆ ವಿಚಾರ, ಪ್ರಾಯ ಆಗಿ ಜೀವನದ ಮುಸ್ಸಂಜೆಯ ಹಂತಕ್ಕೆ ಬರುವಾಗ ಈ ಶ್ರೀಮಂತ ವ್ಯಕ್ತಿಯಲ್ಲಿ ದೇವರಾಯ್ಕೆ ಇರುವುದಿಲ್ಲ, ದೇವರ ಸಾಮ್ರಾಜ್ಯದ ಸಂಪತ್ತು ಇರುವುದಿಲ್ಲ. ಯಾಕಂದರೆ ಅದನ್ನು ಅವನು ಆಯ್ಕೆ ಮಾಡಿದ್ದಿಲ್ಲ. ಹಾಗೂ ಶ್ರೀಮಂತಿಕೆ, ಬೇರೇನೆಲ್ಲ ಅವನಿಗೆ ಆಸೆ ಆಕಾಂಕ್ಷೆ ಇತ್ತ, ಆ ಎಲ್ಲ ವಸ್ತುಗಳು ಅವನ ಹತ್ರ ಇರುವುದಿಲ್ಲ. ಅವೆಲ್ಲ ಅವನು ಬಿಟ್ಟು ಹೋಗುತ್ತವೆ. ಹಾಗೆ ದೇವರಿಂದ ಅವನು ದೂರ ಹೋಗುತ್ತಾನೆ, ಯಾವುದೂ ಅವನಿಗೆ ಸಿಗುವುದಿಲ್ಲ. ಆದರೆ ಸೊಲೊಮನ್ ಆಯ್ಕೆ, ದೇವರ ಆಯ್ಕೆ ಮಾಡಿದ್ದರಿಂದ, ದೇವರನ್ನು ಸೊಲೊಮನ್ ಆಯ್ಕೆ ಮಾಡಿದುದರಿಂದ ಅವನಿಗೆ ಎಲ್ಲ ಸಂಪತ್ತು ಸಿಗುತ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರತಿ ಸಂಜೆ ನಾವು ನಮ್ಮ ಆಧ್ಯಾತ್ಮಿಕ ಪರೀಕ್ಷೆ ಮಾಡಬೇಕು. ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ತುಂಬ ಕೆಲಸಗಳನ್ನು, ಚಟುವಟಿಕೆಗಳನ್ನು ಮಾಡುತ್ತೇವೆ. ಸಂಜೆಯ ಹೊತ್ತಲ್ಲಿ ನಾವು ಏಕಾಂಗಿಯಾಗಿ ದೇವರ ಮಧ್ಯೆ ನಿಂತು ನಮ್ಮ ಜೀವನದ ಒಳಿತು ಕೆಡುಕು ಇದರ ಅವಲೋಕನ ಮಾಡಬೇಕು. ಪ್ರತಿ ಸಂಜೆ ನಾನು ಯಾವೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ, ಒಳ್ಳೆಯತನವನ್ನು ನಾನು ಆಯ್ಕೆ ಮಾಡಿದ್ದೇನೋ ಅಥವಾ ಕೆಟ್ಟತನವನ್ನು, ಈ ಪರೀಕ್ಷೆ ಮಾಡಿ ನಮ್ಮ ಜೀವನ ಉತ್ತಮವಾಗಿಸಲು ಮರುದಿನ ನೆಕ್ಸ್ಟ್ ಬರುವ ದಿವಸಕ್ಕೆ ನಾವು ಪ್ರತಿಜ್ಞೆ ಮಾಡಬೇಕು ಒಳ್ಳೆಯದನ್ನು ಮಾಡಲಿಕ್ಕೆ. ಇಂಥ ಒಳ್ಳೆಯ ಕೆಲಸ ಮಾಡುವ ಶಕ್ತಿ ಪರಮಾತ್ಮ ದೇವರು ನಮಗೆ ಕೊಡಲೆಂದು ನಾವು ಪ್ರಾರ್ಥಿಸುವ. ಆಮೇಲೆ.